ದೈಜ್ ವರ್ಲ್ಡ್ ವಾಹಿನಿಯು ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು ಇವರ ಪ್ರಾಯೋಜಕತ್ವದಲ್ಲಿ ನವರಾತ್ರಿ ಪ್ರಯುಕ್ತ ನಾರಿಮಣಿಯರಿಗಾಗಿ ನವರಂಗಿ ಸೀರೆ ಎಂಬ ವಿಡಿಯೋ ಸ್ಪರ್ಧೆಯನ್ನು ಆಯೋಜಿಸಿದೆ. ಮಂಗಳೂರು ದಸರಾದ ಸಂತಸವನ್ನ ಇನ್ನಷ್ಟು ಹೆಚ್ಚಿಸುವ ನಿಟ್ಟಿನಲ್ಲಿ ಕಳೆದ ಹಲವು ವರ್ಷಗಳಿಂದ ದೈಜ್ ವರ್ಲ್ಡ್ ವಾಹಿನಿ ನವರಂಗಿ ಸೀರೆ ಸ್ಪರ್ಧೆಯನ್ನು ಆಯೋಜಿಸಿಕೊಂಡು ಬಂದಿದೆ. ನವರಾತ್ರಿಯ 9 ದಿನ ಒಂದೊಂದು ಬಣ್ಣದ ಸೀರೆಯನ್ನುಟ್ಟು ಮಹಿಳೆಯರು ವಿಡಿಯೋವನ್ನು ಕಳಿಸ್ತಾ ಇದ್ದು, ಸೆಪ್ಟೆಂಬರ್ 28ರಂದು ಆರೆಂಜ್ ಬಣ್ಣದ ಸೀರೆಯನ್ನುಟ್ಟು ವಿಡಿಯೋವನ್ನು ಕಳುಹಿಸುವಂತೆ ತಿಳಿಸಲಾಗಿತ್ತು. ಇಂದಿನ ನವರಂಗಿ ಸೀರೆ ವಿಡಿಯೋ ಸ್ಪರ್ಧೆಯಲ್ಲಿ ಶ್ರೀಮತಿ ಶ್ರುತಿ ಮತ್ತು ಕಡಿಂಜಿ ಫ್ಯಾಮಿಲಿ ಕಡಪ ತಂಡ ವಿಜೇತರಾಗಿದ್ದು, ನೂತನ್ ಕ್ಲೋತ್ ಸೆಂಟರ್ ವತಿಯಿಂದ ನೀಡುವ ಬಹುಮಾನಕ್ಕೆ ಆಯ್ಕೆಯಾಗಿದೆ.